ಹೆಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಇವಾಗ ಇಲ್ಲಿ ಟೈಮ್ 7:30 ಆಗ್ತಾ ಇದೆ ಅಷ್ಟೇ. ರೇಯಾಂಶ್ ಇನ್ನೂ ಮಲಗಿದ್ದಾನೆ, ಸೊ ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಇವಾಗಷ್ಟೇ ಸನ್ರೈಸ್ ಆಗಿದೆ, ಒಂದು 10 ಮಿನಿಟ್ಸ್ ಬ್ಯಾಕು. ವಿಂಟರಲ್ಲಿ ಸ್ವಲ್ಪ ಲೇಟಾಗಿ ಸನ್ರೈಸ್ ಆಗೋದು, ಸೊ ಹಾಗಾಗಿ ಹೇಳೋಕ್ಕೆ ಮನ್ಸು ಬರಲ್ಲ ಬೆಡ್ಡಿಂದ. ಗಟ್ಟಿ ಹಾಗೆ ಮಲ್ಕೊಂಬಿಡೋಣ ಬ್ಲ್ಯಾಂಕೆಟ್ ಹೇಳ್ಕೊಂಡು ಅಂತ ಅನಿಸುತ್ತೆ. ಬಟ್ ಅದೇ ಇವಾಗ ಅವನಿಗೆ ಸ್ಕೂಲ್ ಇರೋದ್ರಿಂದ ನಾನು ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಪ್ರಿಪೇರ್ ಮಾಡ್ಕೊಡ್ಬೇಕು ಅಂತ ಒಂದು ಸ್ವಲ್ಪ ಬೇಗ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಮಗೆ ಇಡ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ಯಮ್ಮಿ ಇಡ್ಲಿ ಸಾಂಬಾರು. ಅದ್ರ ಜೊತೆಗೆ ಅವನಿಗೆ ಬಾಕ್ಸ್ಗೆ ಪಾಸ್ತಾ ಮಾಡಿಕೊಡ್ತಾ ಇದ್ದೀನಿ. ಸೊ ಇವಾಗ ಸದ್ಯಕ್ಕೆ ಬೇಗ ಮಾಡೋಣ, ಜಾಸ್ತಿ ಟೈಮ್ ಇಲ್ಲ. ಆಲ್ರೆಡಿ 7:45 ಆಗ್ತಾ ಬಂತು. ಅವನು 8:30 ಹಾಗೆ ಹೊರಟ್ಬಿಡ್ಬೇಕು ಮನೆಯಿಂದ. ಇವಾಗ ನಾನಿಲ್ಲಿ ಪಾಸ್ತಾ ರೆಡಿ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಆನಿಯನ್, ಕ್ಯಾಪ್ಸಿಕಮ್, ಬ್ರಾಕ್ಲಿ ಈ ಥರದ ಕೆಲವೊಂದು ವೆಜಿಟೇಬಲ್ಸ್ ಹಾಕಿಬಿಟ್ಟು ಅದಕ್ಕೆ ಪಾಸ್ತಾ ಸಾಸ್ ಹಾಕಿ, ಜೊತೆಗೆ ಒಂದು ಸ್ವಲ್ಪ ಚಿಲ್ಲಿ ಸಾಸ್ನೂ ಹಾಕ್ತೀನಿ, ಒಂದು ಸ್ವಲ್ಪ ಖಾರ ಆಗೋಕ್ಕೆ. ಇದನ್ನೆಲ್ಲ ಹಾಕಿ ಆಮೇಲೆ ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಪಾಸ್ತಾ ಹಾಕಿ ಮಿಕ್ಸ್ ಮಾಡಿ ಅವನಿಗೆ ಲಂಚ್ಗೆ ಈ ಥರ ಪಾಸ್ತಾ ಮಾಡಿಕೊಡ್ತೀನಿ. ಅವನಿಗೆ ಇಷ್ಟ ಆಗುತ್ತೆ. ಸೊ ಯೂಶ್ವಲಿ ವೀಕ್ಲಿ ಒಂದ್ಸರಿ ನಾನು ಅವನಿಗೆ ಬಾಕ್ಸ್ಗೆ ಪಾಸ್ತಾ ಮಾಡಿಕೊಡ್ತೀನಿ. ಇದು ಬಿಟ್ಟರೆ ಇಲ್ಲಾಂದರೆ ಚಪಾತಿ, ಪೂರಿ, ಆಮೇಲೆ ಅನ್ನ ಸಾಂಬಾರು ನಾರ್ಮಲ್ ಆಗಿ ಮಿಕ್ಸ್ ಮಾಡಿ ಈ ಥರ ಕೊಡ್ತೀನಿ ನಾನು. ಬಿಸಿ ರೆಡಿ ಆಗಿದ ತಕ್ಷಣ ಬಾಕ್ಸ್ಗೆ ಹಾಕಿಬಿಡ್ತೀನಿ. ಇದು ಥರ್ಮಸ್ ಲಂಚ್ ಬಾಕ್ಸು ಒಂದು 4 to 5 hours ತನಕ ಬಿಸಿನೇ ಇರುತ್ತೆ. ಸೊ ಈ ಚಳಿಯಲ್ಲಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಬೇರೆ ಏನು ನಾನು ಅವನಿಗೆ ಕೊಡೋದಿಲ್ಲ, ಬಿಕಾಸ್ ಸ್ನ್ಯಾಕ್ಸ್ ಅವ್ರಿಗೆ ಸ್ಕೂಲಲ್ಲೇ ಪ್ರೊವೈಡ್ ಮಾಡ್ತಾರೆ. 2 times ಸ್ನ್ಯಾಕ್ಸ್ ಕೊಡ್ತಾರೆ ಸ್ಕೂಲಲ್ಲಿ. ಬಟ್ ಒಂದೊಂದ್ಸರಿ ಅವನಿಗೆ ಸ್ಕೂಲಲ್ಲಿ ಕೊಡೋ ಸ್ನ್ಯಾಕ್ಸ್ ಯಾವುದೋ ಒಂದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಮನೆಯಿಂದನೇ ಆ ದಿನ ಅವನಿಗೆ ಕೊಟ್ಟು ಕಳಿಸ್ತೀನಿ. Morning. Good morning, Rayansh. Rayansh, ಸ್ಕೂಲಿಗೆ ಟೈಮ್ ಆಯ್ತು. ಸ್ಕೂಲಿಗೆ ಟೈಮ್ ಆಯ್ತು. Good morning. Good morning. Good night. Good night ಅಲ್ಲ, good morning. Good morning. Good morning, Rayansh. Good morning. Rise and shine. 7:45 ಆಗ್ತಾ ಸುಮ್ಮನೆ. 7:45 ಆಗ್ತಲ್ಲ ಬಾಬು. ಹೇಗಿದ್ರೆ ಹಲೋ ಜನ ಬಾ, ಬೇಗ ಲೇಟ್ ಆಯಿತು. ಬೇಗ ಬಾರಿ ಅಂಶ್, ಲೇಟ್ ಆಯಿತು. ಸರಿ ಬದಾಯ್ ಎದ್ದೇಳ, ಲೇಟ್ ಆಯ್ತು, ಎದ್ದೇಳು ಬೇಗ ಬಾ. ಸರಿ ಬೇಗ ಬೆಳಿಗ್ಗೆ ಎದ್ದು ಬೇಗ ಬ್ರಷ್ ಮಾಡು ಅಂತ ಹೇಳಿದ್ರು, ಇಲ್ಲಿ ಆಟಾಡ್ಕೊಂಡು ಕೂತಿದ್ದಾನೆ ಇವಾಗ ರಿಯಾಂಜ್. ಬೇಗ ಬ್ರಷ್ ಮಾಡು, ಮೇಲೆ ಇಟ್ಕೊಂಡು ಮಾಡು. ನೋಡಿ ಮೇಲೆ ಎದ್ದೇಳು ಇದ್ರ ಮೇಲೆ. Alexa, what's the temperature outside? Right now, it's -15 degrees Celsius. Today, expect a high of -11 degrees. ಹೈ ಇರೋದೇ ಇವತ್ತು -11 ಅಂತೆ. Here's something I found on the web. ಸೊ ಇಲ್ಲಿ ಇಡ್ಲಿ ರೆಡಿ ಆಯಿತು, ಬಿಸಿ ಜೊತೆಗೆ ಈ ಕಡೆಯಲ್ಲಿ ಸಾಂಬಾರು ರೆಡಿ ಆಯಿತು. Here is your breakfast, sir. Thank you. ಇದು ವೈಟ್ ಹಾಕೊಂಡು ನೋಡ್ತೀನಿ.
Is it good? Yeah. Yes. ಸೊ ಎದ್ದಾಯಿತು, ಬ್ರಷ್ ಮಾಡಾಯಿತು, ಇವಾಗ ತಿಂಡಿನೂ ತಿಂದಾಯಿತು. ಇವಾಗ ರೆಡಿ ಆಗೋ ಟೈಮ್ ರೇಯನ್ಸ್ದು. ಫಸ್ಟ್ ಇವಾಗ ಏನದು ಟರ್ಮಲ್ ಹಾಕೊಂಡಿದ್ದಾನೆ, ಅದ್ರ ಮೇಲೆ ನಾರ್ಮಲ್ ಅಂಗಿ ಶರ್ಟ್ ಮತ್ತು ಪ್ಯಾಂಟ್. ಆ್ಯಂಡ್ ನಾನು ಅವ್ನಿಗೆ ಏನು ಹೆಲ್ಪ್ ಮಾಡೋಕ್ಕೆ ಹೋಗೋದಿಲ್ಲ, ಎಲ್ಲ ಅವನೇ ಹಾಕ್ಕೊತಾನೆ. ಯಾಕಂದರೆ ಸ್ಕೂಲಲ್ಲಿ ಹೋದ್ಮೇಲೆ ಅವನೇ ಅದನ್ನೆಲ್ಲ ತೆಗಿಬೇಕು, ಮತ್ತೆ ಹೊರಗಡೆ ಮತ್ತೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಎಷ್ಟೇ ಚಳಿ ಇದ್ರೂ, ಎಷ್ಟೇ ಸ್ನೋ ಬೀಳ್ತಾ ಇದ್ರು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಆಟ ಆಡಕ್ಕೆ. ಅವ್ರಿಗೆ ಸ್ನೋ ಅಲ್ಲೇ ಆಟ ಆಡಿಸ್ತಾರೆ. ಸೊ ಹಾಗಾಗಿ ಅವಾಗೆಲ್ಲ ಹೋಗಲ್ಲ ಅಷ್ಟೇ. ಹೌದು, ತುಂಬ ಚಳಿ ಇದ್ರೆ ಹೋಗಲ್ಲ. ಸ್ವಲ್ಪ ಸ್ವಲ್ಪ ಈ ಥರ ನಾರ್ಮಲ್ ಸ್ನೋ ಬೀಳ್ತಾ ಇದೆಲ್ಲ ಅಂದರೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಅವನೇ ಮತ್ತೆ ರೆಡಿ ಆಗಬೇಕು. ಸೊ ನಾನೇನು ಅವನಿಗೆ ಹೆಲ್ಪ್ ಮಾಡಲ್ಲ, ಅವನೇ ಮತ್ತೆ ರೆಡಿ ಆಗ್ಬೇಕು. ಫಸ್ಟ್ ಹೊರಗಡೆ ಹೋದ ತಕ್ಷಣ ಮತ್ತೆ ಒಂದ್ಸಲ ತೆಗಿಬೇಕು, ಆಮೇಲೆ ವಾಪಸ್ ಹೊರಗಡೆ ಹೋಗ್ತಾನೆ ಬೇಡ ಅವಾಗ ಮತ್ತೆ ಹಾಕಬೇಕು, ಆಮೇಲೆ ಮತ್ತೆ ವಾಪಸ್ ಒಳಗಡೆ ಬಂದು ಮತ್ತೆ ತೆಗಿಬೇಕು. ಆಮೇಲೆ ಲಾಸ್ಟ್ ದಿನ ಎಂಡ್ ಆಫ್ ದ ಡೇ ಅವಾಗ ಮತ್ತೆ ಹಾಕಬೇಕು, ಆಮೇಲೆ ಮನೆಗೆ ಹೋಗಿ ಮತ್ತೆ ತೆಗಿಬೇಕು. ಹೌದು. ಸೊ ಸ್ಕೂಲ್ ಒಳಗಡೆ ಅವನು ಬರೀ ಈ ಪ್ಯಾಂಟ್ ಶರ್ಟಲ್ಲಿ ಇರ್ತಾನೆ, ಇವಾಗ ಏನು ಹಾಕೊತಾ ಇದ್ದಾನೆ ಅದರಲ್ಲಿ ಇರ್ತಾನೆ ಅಷ್ಟೇ. ಬಟ್ ಹೋಗಬೇಕಾದ್ರೆ ಸ್ನೋ ಪ್ಯಾಂಟು ಜಾಕೆಟು ಎಲ್ಲ ಎಕ್ಸ್ಟ್ರಾ ಇರುತ್ತೆ. ಅಲ್ಲಿ ಹೋಗಿ ಎಲ್ಲ ತೆಗಿತಾನೆ. ಮತ್ತೆ ಅಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತಾನೆ, ಮತ್ತೆ ಹಾಕೋಬೇಕು. ಮತ್ತೆ ಹೊರಗಡೆಯಿಂದ ಒಳಗಡೆ ಸ್ಕೂಲಿಗೆ ಬರ್ತಾರೆ, ಮತ್ತೆ ತೆಗಿಬೇಕು, ಮತ್ತೆ ಎಂಡ್ ಆಫ್ ದ ಡೇ ಮತ್ತೆ ಹಾಕೋಬೇಕು. 3 times ಹಾಕೊಂತೀಯಲ್ಲ ಎಲ್ಲ ಥಿಂಗ್ಸ್ ಎಲ್ಲ. 2, 3, 4 times. ಹಾಕೋ ಬೇಗ ಬೇಗ, ಟೈಮ್ ಆಯಿತು. ನೆಕ್ಸ್ಟು ಸಾಕ್ಸ್. ವಾಟ್ ಈಸ್ ನೆಕ್ಸ್ಟ್? ಸ್ನೋ ಪ್ಯಾಂಟ್ಸ್. ಸ್ನೋ ಪ್ಯಾಂಟ್ಸ್. ಇಲ್ಲಿ ಫಸ್ಟ್ ಸ್ನೋ ಸಾಕ್ಸ್ ಹಾಕಿ ಬೂಟ್ಸ್ ಹಾಕೊಂಡು ಇದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ. ಫಸ್ಟಿಗೆ ಬೂಟ್ಸ್ ಹಾಕೊಂಡ್ರೆ, ವಿಂಟರ್ ಬೂಟ್ಸ್ ಹಾಕೊಂಡ್ರೆ ಇದು ಸ್ನೋ ಪ್ಯಾಂಟ್ ಹಾಕೊಳಕ್ಕಾಗಲ್ಲ. ಕಾಲ ಬಂತು. ಆ್ಯಂಡ್ ಇವಾಗ ಆಲ್ರೆಡಿ ಟೆಂಪ್ರೇಚರ್ -15, -16 ಇದೆ. ಸ್ವಲ್ಪ ಲೈಟಾಗಿ ಸ್ನೋ ಬೇರೆ ಬೀಳ್ತಾ ಇದೆ. ಹೊರಗಡೆ ಬಿಟ್ಟಾಗ ಏನು ಆಟ ಆಡ್ತೀರ ರೇಂಜ್? ನಿಮ್ಗೆ ಇವಾಗಲೂ ಈ ಸ್ನೋ ಬೀಳ್ತಾ ಇದ್ದಾಗ ಹೊರಗಡೆ ಬಿಡ್ತಾರಲ್ಲ, ಅವಾಗ ಏನೇನು ಆಟ ಆಡ್ತೀಯ ನೀನು? ಲೈಕ್ ಸ್ನೋ ಬಾಲ್ ಮಾಡೋದು, ಬಿಗ್ ಸ್ನೋ ಮ್ಯಾನ್ ಮಾಡೋದು, ಇಲ್ಲ ರೇಸ್ ಕಾರ್ ಟ್ರ್ಯಾಕ್ಸ್ ಎಲ್ಲ ಮಾಡೋದು. ಓಕೆ, ಅದು ಸರಿ ಹಾಕೊಂಡಿಲ್ಲ ಅದು. ಯು ಫಾರ್ಗಾಟ್. ಇದನ್ನು ಸರಿ ಮಾಡಿಲಿ. ನೆಕ್ಸ್ಟ್ ಜಾಕೆಟ್. ಇಲ್ಲಿ ಆಲ್ರೆಡಿ ಸೆಕೆ ಆಗಕ್ಕೆ ಶುರು ಆಯ್ತಲ್ಲ. ಮನೆ ಒಳಗಡೆ ಇಷ್ಟ ಹಾಕೊಂಡಾಗ ಸೆಕೆ ಆಗಕ್ಕೆ ಶುರು ಆಗುತ್ತೆ. ಹೊರಗಡೆ ಹೋಗಿದ ತಕ್ಷಣ ಸರಿ ಆಗುತ್ತೆ. ನಾನು ಯಾಕೆ ಫಸ್ಟ್ ಒಂದು ಕೈ ಲೆಫ್ಟ್ ಕೈ ಹಾಕೊಂಡು ನಾನು ಉದ್ದಾಕೊಳ್ತೀನಿ ಅಂದರೆ ಈಸಿ ಆಗ್ತದೆ, ಅವಾಗ ಈಚೆ ಮಾಡ್ತದೆ. ಓಕೆ, ವಾಟ್ಸ್ ನೆಕ್ಸ್ಟ್? ಮಾಸ್ಕ್. ಮೇಕಿ ಮಿಕ್ಸ್. ಸರಿ ಆಯಿತು. ವಾಟ್ಸ್ ನೆಕ್ಸ್ಟ್? ಗ್ಲೌಸ್. ಚೂಟು ಹಾಕೊಂಡು ಹೋಗ್ತೀಯಲ್ಲ. Mittens. Ayo, Anna. Den sålla hat. Cap. På torsdag. Next. I think you should wear your boots first. ಇಲ್ಲಾಂದರೆ ನಿಮಗೆ ಹಾಕೊಳ್ಳೋಕೆ ಕಷ್ಟ ಆಗುತ್ತೆ. ಅದಿರಲಿ ಇದು ಹಾಕೋಬೇಡ.
ಆಲ್ಮೋಸ್ಟ್ ಕಣ್ಣು ಅಷ್ಟೇ ಕಾಣ್ತದೆ. ಕೆಳಗಡೆ ಮಾಡೋದು ಪ್ಯಾಂಟ್ ಮೇಲಿದೆ, ಕೆಳಗಡೆ ಮಾಡೋದು ಹಂಗೆ. ಲಾಸ್ಟ್ ಒನ್ ಮೀಟರ್ಸ್. ಸೊ ಅಲ್ಲಿಗೆ ಮೇಲಿಂದ ಕೆಳಗಡೆ ಕವರ್ ಆಯ್ತಲ್ಲ ರೇಂಜ್. ಏನು ಕಾಣಿಸ್ತಾ ಇರೋದು ಬರೀ ಇಲ್ಲಿ ಕಣ್ಣು ಮಾತ್ರ 2. ಓಕೆ, ಇನ್ನೇನು ನೆಕ್ಸ್ಟ್ ಪ್ಯಾಕ್. ನಾನು ಇಟ್ಕೊತೀನಿ ಬಿಡೋದು ಕೆಳಗಡೆ ತನಕ. ಓಕೆನಾ? ಹೋಗೋಣ ಸ್ಕೂಲ್ಗೆ. ಲೆಟ್ಸ್ ಗೋ. ಇದು ನನಗೆ ಹಿಂಗೆ ಕಾಣಿಸುತ್ತೆ ಅಂದರೆ ನಮ್ಮಲ್ಲೆಲ್ಲ ನವರಾತ್ರಿ ಟೈಮಲ್ಲಿ ಈ ಹುಲಿ ವೇಷ ಎಲ್ಲ ಹಾಕೋರು ಬರ್ತಾರೆ. ಅದರಲ್ಲಿ ಒಂದು ಲಯನ್ ಇರುತ್ತೆ, ಲಯನ್ದು ಕಾಸ್ಟ್ಯೂಮ್ ಹಾಕ್ಕೊಂಡಿರೋರು ಒಬ್ಬರು ಬರ್ತಾರೆ. ಅವ್ರು ಆ್ಯಕ್ಚುಲಿ ಇದೇ ಥರ ನಡೀತಾ ಇರ್ತಾರೆ. ಕಷ್ಟಪಟ್ಟು ಕಾಲು ಎಳ್ಕೊಂಡು, ಅದು ತುಂಬ ಹೆವಿ ಇರುತ್ತೆ ಅವ್ರು ಹಾಕೊಳ್ಳೋ ಒಂದು ಅವರ ಕಾಸ್ಟ್ಯೂಮು. ಸೊ ನನಗೆ ಇದು ಇವ್ನು ನಡೆಯೋದು ನೋಡೋಕೆ ಹಾಗೆ ಕಾಣುತ್ತೆ. ನೀನು ದೊಡ್ಡವರಾದ್ಮೇಲೆ ನಿನ್ನ ಮಕ್ಕಳಿಗೆಲ್ಲ ನೀನು ಹೇಳ್ಬೋದು, ನಾನು ಚಿಕ್ಕದಿರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಸ್ಕೂಲ್ಗೆ ಹೋಗ್ತಿದ್ದೆ ಗೊತ್ತಾ ಅಂತ. ಆ್ಯಂಡ್ ಅವನ್ನ ಇವಾಗ ನಾವು ಪಿಕಪ್ ಡ್ರಾಪ್ ಮಾಡೋಕ್ಕೆ ಹೋಗಲ್ಲ. ಮುಂಚೆ ನಾವೇ ಅವನನ್ನು ಸ್ಕೂಲ್ಗೆ ಡ್ರಾಪ್ ಮಾಡಿ ಪಿಕಪ್ ಮಾಡೋದೆಲ್ಲ ನಾವೇ ಮಾಡ್ತಾ ಇದ್ವಿ. ಬಟ್ ಇವಾಗ ಮಾರ್ನಿಂಗ್ ನಾವು ಇಬ್ಬರು ಬ್ಯುಸಿ ಆಗೋದ್ರಿಂದ ಒಂದು ಸ್ವಲ್ಪ ಅವನಿಗೆ ಪ್ರೈವೇಟ್ ಆಗಿ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅವನ್ನ ಪಿಕಪ್ ಡ್ರಾಪ್ ಮಾಡೋಕ್ಕೆ ಮನೆಗೆ. ಸೊ ಅಪಾರ್ಟ್ಮೆಂಟ್ ಕೆಳಗಡೆ ಬರ್ತಾರೆ ಅವರು. ಅಲ್ಲಿ ಕೆಳಗಡೆ ಅಪಾರ್ಟ್ಮೆಂಟ್ ಕೆಳಗಡೆ ಅವನ್ನ ಬಿಟ್ಟರಾಯಿತು. ಸೊ ಅವ್ರ ಜೊತೆನೇ ಹೋಗಿ ಬರ್ತಾನೆ ಅವನು. ಇವಾಗ ಸದ್ಯಕ್ಕೆ ಸಂಜೆ ಆಗಿದೆ, ಅವನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ವಾಪಸ್ಸು. ಅವತ್ತು ಬಿದ್ದಿರೋ ಸ್ನೋ ಆಮೇಲೆ ಇನ್ನೂ ಒಂದು ಸ್ವಲ್ಪ ಆಯಿತು ಅದಾದ್ಮೇಲೇನು. ಸೊ ಇವಾಗಲೂ ಹಾಗೆ ಇದೆ. ಆ್ಯಂಡ್ ನಮ್ಮ ಹುಡುಗ ಸ್ಕೂಲಿಂದ ಬಂದ. How was your day, Riya? How was your day? Good. ಸೊ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ರೇಯಾಂಶ್ ಸ್ಕೂಲ್ಗೆ ಹೋಗೋ ಬಗ್ಗೆ. ಈ ಚಳಿಯಲ್ಲಿ ಸಂಜೆ ಆಯಿತು, ಸ್ಕೂಲಿಂದ ಬಂದು ಆಯಿತು, ಸನ್ಸೆಟ್ ಆಗ್ತಾ ಇದೆ, ಬ್ಯೂಟಿಫುಲ್ ಸನ್ಸೆಟ್ 5:30 ಹಾಗೆ. ಇವತ್ತಿನ ವಿಡಿಯೋನ ನಾವು ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತೀವಿ. ನಾವು ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಲ್ಲ ರೇಯಾಂಶ್? ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಎಸ್ ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್.